ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂಥ ಉಪ್ಮಾ ಅಥವಾ ಉಪ್ಪಿಟ್ಟು ಮಾಡುವ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ರೆಸಿಪಿ ಅಲ್ಲ ಇದು. ಈ ಥರ ಏನಾದರೂ ನೀವು ಉಪ್ಪಿಟ್ಟು ಮಾಡಿದರೆ ತಿನ್ನದವರು ಕೂಡ ಮತ್ತೆ ಮತ್ತೆ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ಸೂಪರ್ ಆಗಿರುತ್ತೆ ಇದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸ್ಪೆಷಲ್ ಆಗಿರುವಂಥ ಖಾರ ಉಪ್ಪಿಟ್ಟು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಸೂಜಿ ರವನ್ನು ತಗೊಂಡಿದ್ದೇನೆ. ಕರೆಕ್ಟಾಗಿ 1 ಕಪ್ಪಷ್ಟು ತಗೊಂಡಿದ್ದೇನೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1.5 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ, ಅಥವಾ ತುಪ್ಪ ಬೇಕಾದರೂ ಹಾಕೋಬೋದು. ಇದಕ್ಕೆ ಇವಾಗ ಸೂಜಿ ರವೆನ ಹಾಕ್ಕೊಂಡು ಉರಿನ ಕಮ್ಮಿ ಇಟ್ಕೊಂಡು ನಾವು ಹುರಿದ್ಕೋಬೇಕಾಗುತ್ತೆ. ಚೆನ್ನಾಗಿ ರವದಲ್ಲಿ ಆರೋಮ ಬರೋ ತನಕ ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೋಬೇಕಾಗುತ್ತೆ. ನಿಮಗೊಂದು 3 ನಿಮಿಷ ಆದರೂ ಹುರಿದ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರಿದ್ಕೊಳ್ಳಿ. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಉಪ್ಪಿಟ್ಟಿಗೆ ಜೀರಿಗೆ ಹಾಕೋದ್ರಿಂದ. ನೋಡಿ, ಉದುರುದ್ರಾಗಿ ಕರೆಕ್ಟಾಗಿ ಹುರಿದಾದ ನಂತರ ಇದನ್ನ ಒಂದು ತಟ್ಟೆಗೆ ತೆಗೆದು ಹಾಕ್ಕೊಂಡ್ಬಿಡಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರಿ. ಇವಾಗ ಸ್ಟವ್ ಮೇಲೆ ಮತ್ತೊಂದು ಬಾಣಲೆ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕೂಡ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೊಂದು ಸ್ವಲ್ಪ ಹುರಿದಾದ ನಂತರ ಸಾಸಿವೆ ಸಿಡಿಲಿಕ್ಕೆ ಶುರುವಾದ ನಂತರ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ. ಈಗ 3 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. 1 ಕಪ್ ರವೆಗೆ 3 ಕಪ್ಪಷ್ಟು ನೀರು ಮತ್ತು 1 ಕಪ್ಪಷ್ಟು ಹಾಲನ್ನು ಹಾಕ್ಕೋಬೇಕಾಗುತ್ತೆ. ಆ್ಯಕ್ಚುಲಾಗಿ ಈ ಹಾಲು ಇದೆಯಲ್ವ, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಕೊಡುತ್ತೆ ಹಾಲು ಹಾಕೋದ್ರಿಂದ. ಫ್ಲೇವರಿಗೆ ಬೇಕಾದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಬೋದು. ಒಂದು ಸ್ವಲ್ಪ ನಾನು ಕಾಯಿ ತುರಿ ಕೂಡ ಹಾಕೊತಾ ಇದ್ದೀನಿ ಈ ಹಾಲು ಮತ್ತು ನೀರಿನ ಮಿಶ್ರಣ ಕುದೀತಾ ಇರುವಾಗ. ಯಾಕಂತಂದರೆ ಒಳ್ಳೆ ಫ್ಲೇವರ್, ಒಳ್ಳೆ ರುಚಿ ಸಿಗುತ್ತೆ ಕಾಯಿ ಹಾಕೋದ್ರಿಂದ. ಹಾಲು ಮಿಶ್ರಿತ ನೀರು ಕುದಿದಾದ ನಂತರ ಇವಾಗ ರವನ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಹಾಕೋಬೇಕು, ಇಲ್ಲದಿದ್ದರೆ ಉಂಡೆ ಕಟ್ಟುತ್ತೆ. ಆದ್ದರಿಂದ ಮಿಕ್ಸ್ ಮಾಡುತ್ತಾ ರವನ ಹಾಕ್ಕೊಂಡು ನೀವು ಇದನ್ನ ತಿರುಗಿಸ್ತಾನೇ ಇರಬೇಕು, ಮಗಿಸ್ತಾನೇ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ನೀವು ಇದನ್ನ ಮಗಿಸ್ತಾನೇ ಇರಿ. ಯಾಕಂತಂದರೆ ಉಂಡೆ ಕಟ್ಟಬಾರ್ದು, ಪರ್ಫೆಕ್ಟಾಗಿ ಬರಬೇಕಿದು. ನೋಡಿ, ಒಂದು ಚೂರು ಕೂಡ ಉಂಡೆ ಆಗಿಲ್ಲ ಇದು. ಇವಾಗ 2 ನಿಮಿಷ ಆದ ನಂತರ ಸ್ಟವ್ವನ್ನು ಬಂದ್ ಮಾಡಿಬಿಡಿ. ಇದನ್ನ ಕೆಳಗಡೆ ಇಳಿಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡಬೇಕು. ನೆನ್ಪಿಟ್ಕೊಳ್ಳಿ, ಸ್ಟವ್ ಬಂದ್ ಮಾಡಿದ ನಂತರ 5 ನಿಮಿಷ ಬಿಟ್ಟು ಕೊನೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸಖತ್ ಅಂದರೆ ಸಖತ್ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಮತ್ತು ತುಪ್ಪ ನಾವು ಇದಕ್ಕೆ ಜಾಸ್ತಿ ಹಾಕೊತೀವಿ. ಆದ್ದರಿಂದ ಎಷ್ಟೊತ್ತು ಇಟ್ಟರೂ ಕೂಡ ಒಂದು ಚೂರು ಗಟ್ಟಿ ಆಗಲ್ಲ. ಆ್ಯಕ್ಚುಲಾಗಿ ಉಪ್ಪಿಟ್ಟು ತಿನ್ನದವರು ಕೂಡ ಈ ಥರ ನೀವು ಮಾಡಿಕೊಟ್ರೆ ಮತ್ತೆ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ಸೂಪರ್ಬಾಗಿರುತ್ತೆ. ಆ್ಯಕ್ಚುಲಾಗಿ ನಾನು ಇದನ್ನ ಒಂದು ತೆಲುಗು ಯೂಟ್ಯೂಬ್ ಚಾನೆಲಲ್ಲಿ ನೋಡಿ ಟ್ರೈ ಮಾಡಿರುವಂಥದ್ದು. ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.